ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಅಸ್ತ್ರ ಗ್ರೂಪ್ಸ್ ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ, ಮುಖವಾಡದ ದೂರುದಾರ ಕಂಬಿಯೊಳಕ್ಕೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ಆರೋಪ, ದೇಶದಾದ್ಯಂತ ಸಂಚಲನ ಮೂಡಿಸಿದ್ದ ಪ್ರಕರಣ, ಮಾಸ್ಕ್ ಮ್ಯಾನ್ ಅನ್ನು ಬಂಧಿಸಿದ SIT. ಇದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಮಹತ್ವದ ಬೆಳವಣಿಗೆಯಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಎಂದು ಹೇಳಿ ದೇಶಾದ್ಯಂತ ಸಂಚಲನ ಎಬ್ಬಿಸಿದ ದೂರುದಾರನನ್ನ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರಕರಣ ಸಂಬಂಧಿಸಿ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ಖುದ್ದಾಗಿ ಅನಾಮಿಕ ದೂರುದಾರನನ್ನ 2 ದಿನಗಳಿಂದ ಸುದೀರ್ಘ ವಿಚಾರಣೆಗೆ ಒಳಪಡಿಸಿದ್ದು, ಇದರ ಬೆನ್ನಲ್ಲೇ ಬಂಧನಕ್ಕೆ ಸೂಚನೆ ನೀಡಿದ್ದಾರೆ. ತಲೆಬುರುಡೆ ತಂದ ಕೇಸ್ನಲ್ಲಿ SIT ಅಧಿಕಾರಿಗಳು ಸಾಕ್ಷಿದಾರನನ್ನ ಬಂಧಿಸಿದ್ದು, ಆ ಮೂಲಕ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಿಂದ ವಿಮುಖಗೊಳಿಸಲಾಗಿದೆ. ಈಗಾಗಲೇ ಶವ ಶೋಧಕ್ಕಾಗಿ ಅಗೆದಿರುವ 17 ಜಾಗದ ಬಗ್ಗೆ ಮತ್ತು ಅಲ್ಲಿ ಶವ ಹೂತಿರುವ ವಿಚಾರದಲ್ಲಿ ಪ್ರಶ್ನೆಗಳನ್ನ ಮಾಡಿ ವಿಚಾರಣೆ ನಡೆಸಿದ್ರು. ಶವ ಹೂತಿದ್ದೇನೆ ಎನ್ನಲಾದ ಜಾಗದಲ್ಲಿ ಶವದ ಕುರುಹುಗಳು ಸಿಗದೇ ಇದ್ದುದರಿಂದ ದೂರುದಾರನ ಬಗ್ಗೆ ಸಂಶಯ ವ್ಯಕ್ತವಾಗಿತ್ತು. ಯಾರದು ಸಂಚಿನ ಭಾಗವಾಗಿ ಈ ದೂರು ನೀಡಿದ್ದಾನೆ ಎಂಬ ಪ್ರಶ್ನೆ ಮೂಡಿತ್ತು. ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ತನಿಖೆಗೆ ಒತ್ತಾಯ ಕೇಳಿಬರುತ್ತಿದ್ದಂತೆ SIT ತನಿಖೆಯು ಹೊಸ ಆಯಾಮಗಳನ್ನು ಪಡೆದುಕೊಂಡಿತ್ತು. ಧರ್ಮಸ್ಥಳದ ವಿರುದ್ಧ ನಿಂತಿರುವ ವ್ಯಕ್ತಿಗಳನ್ನು ತನಿಖೆಗೆ ಒಳಪಡಿಸಿದ್ರು. ಇದೀಗ ಇಡೀ ತನಿಖೆಗೆ ಮುಖ್ಯ ಸಾಕ್ಷಿದಾರ ಮತ್ತು ಪಾತ್ರಧಾರಿ ಎಂದು ಹೇಳಲಾಗಿದ್ದ ದೂರುದಾರ ವ್ಯಕ್ತಿಯನ್ನ ಸುದೀರ್ಘ ವಿಚಾರಣೆಯ ಬಳಿಕ SIT ಮುಖ್ಯಸ್ಥರೇ ಬಂಧನಕ್ಕೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಬೆಳ್ತಂಗಡಿ ತಾಲೂಕು ಆರೋಗ್ಯಾಧಿಕಾರಿಯಿಂದಲೂ ಮಾಹಿತಿಯನ್ನ ಸಂಗ್ರಹಿಸಿದ್ದು, ತಾಲೂಕು ಆಸ್ಪತ್ರೆಯಲ್ಲಿ ಆಗಿರುವ ಅನಾಥ ಶವಗಳ ಮರಣೋತ್ತರ ಪರೀಕ್ಷೆ ಕುರಿತು ವರದಿಯನ್ನ ಕೇಳಿ ಪಡೆದಿದ್ದಾರೆ. ಬಹು ಆಯಾಮಗಳಿಂದ SIT ಅಧಿಕಾರಿಗಳು ತನಿಖೆಯನ್ನ ಕೈಗೊಂಡಿದ್ರು. ಇದರ ನಡುವೆಯೇ 1995ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದೆ ಎಂದು ಹೇಳಿಕೊಂಡಿದ್ದ ದೂರುದಾರ ವ್ಯಕ್ತಿಯ ಬಗ್ಗೆಯೇ ಅಪಸ್ವರ ಎದ್ದಿತ್ತು. ಆತನ ಊರು ಮಂಡ್ಯದಲ್ಲಿಯೂ ಜನರು ಆತನ ಚಾರಿತ್ರ್ಯ ಮತ್ತು ನಡತೆ ಸರಿಯಾಗಿಲ್ಲ ಎಂದು ಹೇಳತೊಡಗಿದ್ರು. ಮೊದಲ ಪತ್ನಿಯು ವ್ಯಕ್ತಿ ಹಣಕ್ಕಾಗಿ ಏನು ಮಾಡಿಯಾನು ಎಂದು ಹೇಳಿಕೆಯನ್ನ ನೀಡಿದ್ರು. ಇದರ ಬೆನ್ನಲ್ಲೇ SIT ಅಧಿಕಾರಿಗಳು ಸುದೀರ್ಘ ವಿಚಾರಣೆ ನಡೆಸಿದ ಬಳಿಕ ದೂರುದಾರನನ್ನ ವಶಕ್ಕೆ ಪಡೆದಿದ್ದಾರೆ. ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಡಿ ಈ ಸಾಕ್ಷಿ ದೂರುದಾರ ಸಂರಕ್ಷಣೆಯನ್ನ ಪಡೆದಿದ್ದ. SIT ತನಿಖೆ ನಡೆಯುವ ವೇಳೆ ವಕೀಲರೊಂದಿಗೆ ಬಂದು ಇಡೀ ದಿನ SIT ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದ. ನಂತರ ವಕೀಲರೊಂದಿಗೆ ಅಜ್ಞಾತ ಸ್ಥಳಕ್ಕೆ ತೆರಳುತ್ತಿದ್ದ. ಸಾಕ್ಷಿ ದೂರುದಾರನನ್ನ ಬಂಧಿಸಿ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಎಂಬ ಬೇಡಿಕೆ ಬಂದಿತ್ತು. ಏತನ್ಮಧ್ಯೆ ಸಾಕ್ಷಿ ದೂರುದಾರನಿಗೆ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಡಿ ನೀಡಿದ್ದ ರಕ್ಷಣೆಯನ್ನ ಸಕ್ಷಮ ಪ್ರಾಧಿಕಾರ ರದ್ದುಪಡಿಸಿದೆ ಎನ್ನಲಾಗುತ್ತಿದ್ದು, ಹೀಗಾಗಿ SIT ಆತನನ್ನ ಬಂಧಿಸಿದೆ ಎಂದು ಮೂಲಗಳು ತಿಳಿಸಿವೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಾಮಿಕ ದೂರುದಾರನ ಬಂಧನವಾಗಿರುವುದು ನಿಜ ಎಂದು ಗೃಹ ಸಚಿವ ಡಾ G. ಪರಮೇಶ್ವರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸದ್ಯ ದೂರುದಾರ ಪೊಲೀಸ್ ಕಸ್ಟಡಿಯಲ್ಲಿದ್ದು ಕೋರ್ಟಿಗೆ ಹಾಜರುಪಡಿಸಿದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿದ್ದಾರೆ. ಮುಂದಿನ ಕ್ರಮ SIT ನಿರ್ಧರಿಸಲಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಧರ್ಮಸ್ಥಳ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ದೂರುದಾರ ಅಂತ ಏನಿದ್ನೋ ಅವನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಸರ್, ಮುಂದಿನ ನಡೆ ಏನು ಅಂತ ನೋಡಿ. ಇಲ್ಲಿಯವರೆಗೆ ಆತನಿಗೆ 2018 ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ, ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಂತ, ಅದರ ಅಡಿಯಲ್ಲಿ ರಕ್ಷಣೆ ಇತ್ತು. ಈಗ ಆತ ದೂರುದಾರ ಅಲ್ಲ, ಈಗ ಆತ ಆರೋಪಿ. ಏನೋ ತಲೆಬುರುಡೆ ಇಟ್ಕೊಂಡು ಬಂದಿದ್ದ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನ ಮೇಲೆ FIR ಆಗಿದೆ. ಆತನ ಪೊಲೀಸರು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಬೆಳಿಗ್ಗೆ 5:30 ಗಂಟೆಗೆ ಅಧಿಕೃತವಾಗಿ ಬಂಧಿಸಿದ್ರು. 11:30 ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನ್ಯಾಯಾಧೀಶರು ಆತನ
183 ಸ್ಟೇಟ್ಮೆಂಟ್ ಮಾಡಿದರು. ತದನಂತರ SIT ಅಧಿಕಾರಿಗಳು ಕೋರಿಕೊಂಡ ಹಿನ್ನೆಲೆಯಲ್ಲಿ 10 ದಿನಗಳ ಪೊಲೀಸ್ ಕಸ್ಟಡಿ ವಿಧಿಸಿದ್ದಾರೆ. SIT ಅಧಿಕಾರಿಗಳು ಆತನನ್ನು ಕರ್ಕೊಂಡು SIT ಕಚೇರಿಗೆ ಹೋಗಿದ್ದಾರೆ. ಈಗ ಅದರ ತಲೆಬುರುಡೆ ಏನು ತಂದಿದ್ದ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಇಷ್ಟರವರೆಗೆ ಎಲ್ಲರದ್ದು ಪ್ರಶ್ನೆ ಇತ್ತು. 35 ದಿನಗಳ ಹಿಂದೆ ಆತ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗುವಂತಹ ಸಂದರ್ಭದಲ್ಲಿ, ವಕೀಲರೊಂದಿಗೆ ಬಂದು ಹಾಜರಾಗುವಂತಹ ಸಂದರ್ಭದಲ್ಲಿ ಒಂದು ಬ್ಯಾಗಿನಲ್ಲಿ ಒಂದು ತಲೆಬುರುಡೆ ಇಟ್ಕೊಂಡು ಬಂದಿದ್ದ. ಆ ತಲೆಬುರುಡೆಯನ್ನು ಮ್ಯಾಜಿಸ್ಟ್ರೇಟ್ ಎದುರಲ್ಲಿ ತೋರಿಸಿದ್ದ. ಇದು ನಾನು ಹೂತಾಕಿದಂತಹ ಮೃತದೇಹದ ತಲೆಬುರುಡೆ ಅಂತ ಹೇಳಿ. ಆಗ ಮ್ಯಾಜಿಸ್ಟ್ರೇಟ್ರು ಆತನ 183 ಸ್ಟೇಟ್ಮೆಂಟ್ ಮಾಡಿದ್ರು. ಆಗ ಸಂದರ್ಭದಲ್ಲಿ ಅವ ಹೇಳಿಕೊಂಡಿದ್ದು ಏನು ಗೊತ್ತಾ, ನಾನು 100 ಶವಗಳನ್ನು ಧರ್ಮಸ್ಥಳದ ಸುತ್ತಮುತ್ತ ಕಾಡಿನಲ್ಲಿ ಹೂತಾಕಿದ್ದೇನೆ. ಅದರಲ್ಲಿ ಹೆಣ್ಣು ಮಕ್ಕಳ ಹೆಂಗಸರ ಶವಗಳು ಇತ್ತು. ಆ ಹೆಣ್ಣು ಮಕ್ಕಳು ಮತ್ತು ಹೆಂಗಸರ ಶವಗಳಲ್ಲಿ ಅವರ ಮೇಲೆ ಅತ್ಯಾಚಾರ ನಡೆಸಿದಂತಹ ಕುರುಗಳಿದ್ದು, ಅದರಿಂದಾಗಿ ನೀವು ಎಲ್ಲ ಅದನ್ನು ಅನುವು ಮಾಡಿಕೊಟ್ರೆ ನಾನು ಅದನ್ನೆಲ್ಲ ತೋರಿಸಲು ಸಿದ್ಧ ಅಂತ ಆ ಸಂದರ್ಭದ ಹೇಳಿಕೆಯಲ್ಲಿ ಹೇಳಿದ್ರು, ತಿಳಿಸಿದ್ದು. ಅದರಂತೆ ಮ್ಯಾಜಿಸ್ಟ್ರೇಟ್ರು ಆತನ ಹೇಳಿಕೆಯನ್ನು ದಾಖಲಿಸಿಕೊಂಡು ಆತನಿಗೆ ಆಗಲೇ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ರಕ್ಷಣೆ ಕೊಡಬೇಕು ಅಂತ ಹೇಳಿ ಜಿಲ್ಲಾ ಕೋರ್ಟಿಂದ ಒಂದು ಸೂಚನೆ ಇತ್ತು. ಅವನ ವಕೀಲರು ಜಿಲ್ಲಾ ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕಿ ಆ ಸಂಬಂಧ ಆದೇಶವನ್ನು ಪಡ್ಕೊಂಡೇ ಅವನನ್ನು ಹಾಜರುಪಡಿಸಿದ್ದು. ಅದರಿಂದಾಗಿ ಅದರಲ್ಲಿ ರಕ್ಷಣೆ ಕೊಟ್ಟಿದ್ರು. ಆತನಿಗೆ ಮಾಸ್ಕ್ ಹಾಕಬೇಕು, ಆತನ ಗುರುತು ಯಾರು ಬಹಿರಂಗಪಡಿಸಬಾರದು, ಈ ರೀತಿಯಾಗಿ ಮಾಡಿದ್ರು. ಆತನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅಲ್ಲಿ ಆತನ ಡಿಟೇಲ್ ಸ್ಟೇಟ್ಮೆಂಟು ಮಾಡಿ ಅದ ನಂತರ ಅವನನ್ನು ವಕೀಲರ ಸುಪರ್ದಿಯಲ್ಲಿ ಬಿಟ್ಟು ಕಳಿಸಿದ್ರು. ನಾವು ಯಾವಾಗ ಬೇಕು ಆಗ ನೀವು ಬರಬೇಕು ಅಂತೇಳಿ. ಅದೇ ಸಂದರ್ಭದಲ್ಲಿ ಜಿಲ್ಲಾ SP ಅರುಣ್ ಅವರು ಸ್ಥಳೀಯ ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮೂಲಕ, ಯಾಕಂದರೆ ಕೇಸ್ ರಿಜಿಸ್ಟರ್ ಆಗಿರೋದು ಆ ಪೊಲೀಸ್ ಸ್ಟೇಷನಲ್ಲಿ, ಧರ್ಮಸ್ಥಳದಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಆಯಿತಾ, BNS ಸೆಕ್ಷನ್ 211 ಕ್ಲಾಸ್ 2 ಅಡಿಯಲ್ಲಿ. ಇದರಲ್ಲಿ ಆತನ ಮಂಪರು ಪರೀಕ್ಷೆ ಮಾಡಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಿಸಿದ್ರು. ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ರು. ಇದರ ಮಧ್ಯೆ ಕೆಲವೊಂದು ಪ್ರಮುಖರು, ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಗೋಪಾಲ್ ಗೌಡ ಮತ್ತಿತರರು ಸೇರಿಕೊಂಡು ಮುಖ್ಯಮಂತ್ರಿಗಳ ಬಳಿ ಹೋಗಿ ಇದನ್ನು ಸಮಗ್ರ ತನಿಖೆ ಮಾಡಲಿಕ್ಕೆ ನೀವು SIT ರಚನೆ ಮಾಡಬೇಕಂತ ಕೋರಿಕೆ ಸಲ್ಲಿಸಿದ್ರು. ಯಾಕಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 100 ಹೆಣ್ಮಕ್ಕಳ ಇಲ್ಲಿ ಆರೋಪ ಇರೋದು. ಅದು 100 ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅದನ್ನು ಹೂತು ಹಾಕಲಾಗಿದೆ. ಅದರಲ್ಲಿ ಭಾಗಿಯಾದಂತ ಒಬ್ಬ ವ್ಯಕ್ತಿ ಪಾಪ ಪ್ರಜ್ಞೆ ಕಾಡಿ ಈಗ ಬಂದಿದ್ದಾನೆ. ನ್ಯಾಯಾಲಯಕ್ಕೆ ಅದಕ್ಕೆ ಸಾಕ್ಷಿಯಾಗಿ ಒಂದು ತಲೆಬುರುಡೆಯನ್ನು ಒಪ್ಪಿಸಿದ್ದಾನೆ. ಅದರಿಂದಾಗಿ ಆತ ಹೇಳಿದ್ರಲ್ಲಿ ಸತ್ಯಾಂಶಗಳಿವೆ. ಅದರಿಂದ ಅದರ ಸಮಗ್ರ ತನಿಖೆ ಮಾಡಬೇಕಾದ್ರೆ ನೀವು SIT ಮಾಡಬೇಕು. ಅದಕ್ಕೆ ADGP ಪ್ರಣವ್ ಮೊಹಂತಿ ಅವರೇ ಮುಖ್ಯಸ್ಥರಾಗಬೇಕು ಎನ್ನುವಂಥ ಕೋರಿಕೆಯನ್ನು ಮಂಡಿಸಿದರು. ಮುಖ್ಯಮಂತ್ರಿಯವರು ನೇರವಾಗಿ SIT ತನಿಖೆಗೆ ಆದೇಶ ಹೊರಡಿಸಿದರು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣವೂ ಸೇರಿದಂತೆ ರಾಜ್ಯದ ಇತರೆಡೆಗಳಲ್ಲಿ ಧರ್ಮಸ್ಥಳದ ವಿರುದ್ಧ ದಾಖಲಾಗಿರುವ ಎಲ್ಲ ಪ್ರಕರಣಗಳ ಸಮಗ್ರ ತನಿಖೆ ನಡೆಸಲಿಕ್ಕೆ SIT ಇನ್ಫಾರ್ಮೇಷನ್ ಮಾಡಿದ್ದೇವೆ. ADGP ಪ್ರಣವ್ ಮೊಹಂತಿ ಅವರೇ ಅದಕ್ಕೆ ಮುಖ್ಯಸ್ಥರು. ಅವರ ಕೈ ಕೆಳಗೆ 4 ಮಂದಿ IPS ಅಧಿಕಾರಿಗಳು, 20 ಮಂದಿ ಇತರ ಅಧಿಕಾರಿಗಳನ್ನು ನೇಮಿಸಿ ಆದೇಶ ಹೊರಡಿಸಿದರು. ತದನಂತರ ಪುನಃ ಒಂದು 5 ಮಂದಿ ಅಧಿಕಾರಿಗಳನ್ನು ಅದಕ್ಕೆ ಮತ್ತೆ ಜೋಡಣೆ ಮಾಡಲಾಗಿದೆ. ಅದರಿಂದ ಅದು ಅತ್ಯಂತ ದೊಡ್ಡ ಜಂಬೋ ತನಿಖಾ ಸಂಸ್ಥೆಗೆ ಮಂಗಳೂರಿನ ಮಲ್ಲಿಕಟ್ಟೆಯ IB ಇನ್ಸ್ಪೆಕ್ಷನ್ ಬಂಗಳೂರು ಅಂತ ಏನಿದೆ ಅದು SIT ಮಂಗಳೂರು ಕಚೇರಿ ಆದರೆ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂತಹ ಪೊಲೀಸ್ ವಸತಿ ಗೃಹ ಹೊಸದಾಗಿ ನಿರ್ಮಾಣ ಆಗಿರುವಂಥ ಅದು ಬೆಳ್ತಂಗಡಿ ಕಚೇರಿಯಾಗಿ. ಆ ಸಂದರ್ಭದಲ್ಲಿ ಅವರು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡಿದರು SIT ಅವರು. ಈ ಬಗ್ಗೆ ಯಾರಿಗೆಲ್ಲ ಏನೆಲ್ಲ ಮಾಹಿತಿ ಇದೆ ಅವರೆಲ್ಲ ಬಂದು SIT ಬಂದು ಮಾಹಿತಿಗಳನ್ನು ಕೊಡ್ಬೋದು ಅಂತ ಹೇಳಿದರು. ಆ ರೀತಿಯ ಕೆಲವರು ಹೋಗಿ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈತನನ್ನು
ಆರಂಭದಲ್ಲಿ ಬಿಟ್ಟು ಕಳಿಸಿದ್ರು, ಮತ್ತೆ ಅದನ್ನು ನೋಟಿಸ್ ಕೊಟ್ಟು ಕರೆಸ್ಕೊಂಡ್ರು. ಆತರನ್ನು ಹೇಗೆ ಕರೆಸ್ಕೊಳ್ತಾ ಅಂತ ಹೇಳಿದ್ರೆ, ಆತ ಒಂದು 11 ಗಂಟೆ ಹೊತ್ತಿಗೆ ಬರುವುದು. ವಕೀಲರು ಇರ್ತಾರೆ, ಕಚೇರಿಗೆ ಬಂದ ಅಧಿಕಾರಿಗಳ ಮುಂದೆ ಕೂತ ಅವನು ಏನೆಲ್ಲ ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ಹೇಳ್ತಾರೆ. ಅವರೊಟ್ಟಿಗೆ ವಕೀಲರಿದ್ದಾರೆ. ಪೊಲೀಸರು ಹೆಚ್ಚು ಅವನ ಹತ್ರ ಮಾತಾಡುವಾಗಿಲ್ಲ. ಏನಾದ್ರೂ ಹೆಚ್ಚು ಮಾತಾಡಿದ ಕೂಡಲೇ ವಕೀಲರು ಅಬ್ಜೆಕ್ಷನ್ ಮಾಡ್ತಾರೆ. ಅದರಲ್ಲಿ ಒಬ್ಬರು ಅಧಿಕಾರಿ ಆರಂಭದಲ್ಲೇ ಹೇಳಿದ್ರು, ಸಂಜೆ ವೇಳೆಗೆ ಅವರನ್ನು ಬಿಟ್ಟು ಕಳಿಸುವಾಗ ನಾಳೆ ಬರಬೇಕು ಅಂತ ಹೇಳಿ ಪುನಃ ನೋಟಿಸ್ ಕೊಡ್ಬೇಕು ಅವ್ರಿಗೆ. ಸಂಜೆ ವೇಳೆ ಬಿಟ್ಟು ಕಳಿಸುವಾಗ ನಾಳೆ ಬೆಳಿಗ್ಗೆ 11 ಗಂಟೆಗೆ ಹಾಜರಿರ್ಬೇಕು ಅಂತ ಹೇಳಿ ಪುನಃ ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಡುವಂತ ಸಂದರ್ಭದಲ್ಲಿ ಒಬ್ಬರು ಮಂಜುನಾಥ ಗೌಡ ಅಂತ ಹೇಳಿ ಇನ್ಸ್ಪೆಕ್ಟರ್, ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಫಾರ್ಮೆಟ್ ರೆಡಿ ಮಾಡಿದ್ರು ಅವನು ಬಿಟ್ಟು ಕಳಿಸುವಾಗ. ಇಂತಿಂತವನು ನಾವು ನಿಮ್ಮ ವಶಕ್ಕೆ ಒಪ್ಪಿಸ್ತಾ ಇದ್ದೇವೆ ಯಾರಿಗೆ, ವಕೀಲರಿಗೆ. ಅವನು ಆರೋಗ್ಯವಾಗಿ ಇದ್ದಾನೆ, ಯಾಕಂದ್ರೆ ಮೆಡಿಕಲ್ ಮಾಡಿ ಕಳಿಸುವುದು, ಮೆಡಿಕಲ್ ಮಾಡಿ ಅವನನ್ನು ಕಳಿಸ್ತಾ ಇದ್ದೇವೆ ಅಂತ ಹೇಳಿ ಇವರೊಂದು ಲೆಟರ್ ರೆಡಿ ಮಾಡಿಕೊಂಡು ಯಾರ ವಶಕ್ಕೆ ಒಪ್ಪಿಸ್ತಾರೆ ವಕೀಲರು ಅವರಿಂದ ಸಿಗ್ನೇಚರ್ ತಗೊಂಡ್ರು. ನಾಳೆ ಬೆಳಿಗ್ಗೆ 11 ಗಂಟೆಗೆ ನೀವು ತಂದು ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಜವಾಬ್ದಾರಿ, ವಕೀಲರ ಜವಾಬ್ದಾರಿ ಕೊಟ್ಟರು. ಅವರನ್ನು ಬಿಟ್ಟರು. ಅವ್ರು ಕರ್ಕೊಂಡು ಹೋದ್ರು, ಕಾರಲ್ಲಿ ಕರ್ಕೊಂಡು ಹೋದ್ರು, ಮರು ದಿವಸ ಪುನಃ ಕರ್ಕೊಂಡು ಬಂದ್ರು. ಈ ರೀತಿಯ ಒಂದು, ಅದಕ್ಕೆ ಮಂಜುನಾಥ ಗೌಡರ ಮೇಲೆ ಅವರು ಎಲಿಗೇಷನ್ ಮಾಡಿದ್ದು. ಅವರು ದೂರದರನಿಗೆ ಬೆದರಿಕೆ ಒಡ್ತಾ ಇದ್ದಾರೆ ಅಂತ ಹೇಳಿ, ಅದರಿಂದ ಅವರನ್ನು ತನಿಖೆ ವ್ಯಾಪ್ತಿಯಿಂದ ಹೊರಗಿಡಬೇಕು ಅಂತ ಹೇಳಿ ಮತ್ತೆ ಅವರನ್ನು ಹೊರಗಿಟ್ಟರು. ಅವರನ್ನು ಬೇರೆ ಬೇರೆ ಕೆಲಸಕ್ಕೆ ಮಾಡಿದ್ರು. ಆ ರೀತಿಯಾಗಿ ತನಿಖೆ ಮುಂದುವರಿತಾ ಹೋಯಿತು. ಮುಂದುವರಿತಾಗ ಅವನನ್ನು ಕರ್ಕೊಂಡು ಹೋದ್ರು. ಅವ ಎಲ್ಲೆಲ್ಲಿ ಜಾಗ ತೋರಿಸಿದ್ದಾನೆ, ಒಂದು 13 ಪಾಯಿಂಟ್ಗಳನ್ನು ಮಾಡಿದ್ರು. ಇಲ್ಲೆಲ್ಲ ನಾನು ಹೂತಾಕಿದ್ದೇನೆ, ಅದನ್ನು ಎಕ್ಸಿಕ್ಯೂಷನ್ ಮಾಡುವಂಥ ಪ್ರಶ್ನೆ. ಮತ್ತೆ ಅಲ್ಲಿಗೆ ಒಂದು ಪ್ರಶ್ನೆ ಎದುರಾಯಿತು. ಏನಂತ ಹೇಳಿದರೆ, ಪೊಲೀಸರ ಗುಡ್ಡೆ ಎಲ್ಲ ಅಗೆಯುವುದನ್ನು ಹೊರತುಪಡಿಸಿ ಬಿಟ್ಟು ಆತ ಇಟ್ಕೊಂಡು ಬಂದ ಬುರುಡೆಯನ್ನೇ ತನಿಖೆ ಮಾಡ್ತಾ ಇದ್ರೆ ಅದು ಎಲ್ಲಿಂದ ಎಂದು ತನಿಖೆ ಮಾಡಬೇಕಿತ್ತು ಅನ್ನೋದು ವಾದ ಹುಟ್ಟಿತು. ಸಾರ್ವಜನಿಕರಿಗೆ ಆ ವಾದ ಸರಿ ಎನಿಸಿರ್ಬೋದು, ಆದರೆ ಕಾನೂನಾತ್ಮಕವಾಗಿ ಅದು ತಪ್ಪು. ಅದು ತಪ್ಪು. ಅವನೇ ಸ್ವತಃವಾಗಿ ತಂದ ಒಂದು ಬುರುಡೆಯನ್ನು ಪೊಲೀಸರು ಆತನ ಕೈಯಿಂದ ಸ್ವಾಧೀನಪಡಿಸಿಕೊಳ್ಬೇಕಾದ್ರೆ, ವಶಪಡಿಸಿಕೊಳ್ಬೇಕಾದ್ರೆ ಆತ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕು. ಆತ ದೂರುದಾರ, ಆತನನ್ನು ಪೊಲೀಸ್ ಕಸ್ಟಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಕೋರ್ಟಲ್ಲಿ ಅವನೇ ಇಟ್ಟಿದ್ದು ಸ್ಟೇಟ್ಮೆಂಟ್ ಮಾಡಿದ್ದಾನೆ, ದೂರುದಾರರಾಗಿ ಪರಿಗಣಿಸಲಾಗಿದೆ. ಆದ್ದರಿಂದ ಆ ಬುರುಡೆಯ ಕಥೆಯನ್ನು ಹಾಗೇ ಬಿಟ್ಟರು SIT ಅವರು, ಅದನ್ನು FSL ಕಳಿಸಿದ್ರು. ಅವನು ಹೇಳಿಕೊಂಡ ಹಾಗೆ ಅದು ಹೆಣ್ಣಿನ ತಲೆಬುರುಡೆ FSL ಪರೀಕ್ಷೆಯಲ್ಲಿ ಬಂತು, ಅದು ಗಂಡಸು ಇದು ಅಂತ. ಅದ ನಂತರ ಹೇಳಿದಂತ ಪಾಯಿಂಟ್ಗಳನ್ನ ಇವರು ಅಗಲಿಕ್ಕೆ ಹೋದ್ರು. ಮೊದಲ ಪಾಯಿಂಟ್ ಅನ್ನು ಹಾಕಿದ್ರು, ಏನು ಕುರುಹು ಸಿಗ್ಲಿಲ್ಲ, ಅದನ್ನು ಮುಚ್ಚಿದ್ರು, ಹಾಜರು ಮಾಡಿದ್ರು. ಅದ ನಂತರ 6ನೇ ಪಾಯಿಂಟ್ ಆಗಿರುವಾಗ 6ನೇ ಪಾಯಿಂಟ್ನಲ್ಲಿ ಒಂದು ಸ್ವಲ್ಪ ಮೂಳೆಗಳು ಸಿಕ್ಕಿತು. ಯಾಕಂದ್ರೆ ಅಲ್ಲಿ ಮೃತದೇಹವನ್ನು ಊತಿದ್ದಂತ ಕುರುಹುಗಳು ಮತ್ತೆ ಆಯ್ತು. ಮತ್ತೆ ಆ ಎಲುಬುಗಳನ್ನು FSLಗೆ ಕಳಿಸಲಾಯಿತು. ಯಾಕಂತ ಹೇಳಿದ್ರೆ ಅದರ ಅದು ಗಂಡಸಿದ್ದ, ಹೆಂಗಸಿದ್ದ, ಎಷ್ಟು ವರ್ಷ ಏಜ್ ಇತ್ತು, ಎಷ್ಟು ಸಮಯದ ಹಿಂದೆ ಮೃತಪಟ್ಟಿರ್ಬೋದು, ಕೂತಿರ್ಬೋದು ಎಲ್ಲ ಬಂತು. ಅದ ನಂತರ 7ನೇ ಪಾಯಿಂಟ್ ಆಯ್ತು, 8ನೇ ಪಾಯಿಂಟ್ ಆಯ್ತು, 11, 10 ಆಯ್ತು, 11 ಆಯ್ತು, 11A ಆಯ್ತು. 11A ಆಗುವಾಗ ಆ ಸಂದರ್ಭದಲ್ಲಿ ಒಂದು ಇಡೀ ಅಸ್ಥಿ ಪಂಜರ ಮತ್ತೆ ಆಯ್ತು. ಅದು ಊತಿಟ್ಟದ್ದಲ್ಲ, ಭೂಮಿಯ ಮೇಲೆ ಇತ್ತು. ಅದು ಆತ್ಮಹತ್ಯೆ ಮಾಡಿಕೊಂಡದ್ದು. ಅದು ಬಂದು 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 ಒಂದು ಮರದ ಬುಡದಲ್ಲಿ ಹಾಗೆ ಹೊರಗಿಕೊಂಡಿತ್ತು. ಎಲ್ಲ ಅದರ ಮಾಂಸಖಂಡಗಳೆಲ್ಲ ಕರಗಿ ನೀರಾಗಿ ಹೋಗಿದ್ದ, ಕೇವಲ ಅಸ್ಥಿ ಪಂಜರ ಇತ್ತು. ಮತ್ತೆ ಅದನ್ನು ಅದು ಗಂಡಸಿದ್ದು ಅಸ್ಥಿ ಪಂಜರ. ಅದು ಬಿಟ್ರೆ ಬೇರೆ ಯಾವುದೇ ಕುರುಹುಗಳು ಸಿಗ್ಲಿಲ್ಲ. 13ನೇ ಪಾಯಿಂಟ್ ಅಂತ ಹೇಳಿ ಅದು ಅತ್ಯಂತ ಸೂಕ್ಷ್ಮ ಜಾಗದಲ್ಲಿತ್ತು. ಅಲ್ಲಿಯೂ ಮತ್ತೆ ಅಲ್ಲಿ GPR ಮಿಷಿನ್ ತಂದು ಅಲ್ಲಿ ಇದು ಮಾಡಿದ್ದು. ಯಾಕಂದ್ರೆ ಅದು ಹೂತಾಕಿದಂಥ ಸಂದರ್ಭದಲ್ಲಿ ಏನಿತ್ತು ಅದರ ಭೌಗೋಳಿಕ ಪರಿಸ್ಥಿತಿ ಭಿನ್ನವಾಗಿತ್ತು. 2017ರಲ್ಲಿ 19 ಏನೋ ನೆರೆ ಬಂದ ಸಂದರ್ಭದಲ್ಲಿ ಅಲ್ಲಿ ಒಂದು 10 ಲೋಡ್ ಮಣ್ಣ, 100 ಲೋಡ್ ಮಣ್ಣು ಹಾಕಿ ಅದನ್ನು ರಸ್ತೆಗೆ ಸಪೋರ್ಟಾಗಿ ಫಿಲ್ ಮಾಡಲಾಗಿತ್ತು. ಅದರಿಂದ ಅಷ್ಟು
ಅಡಿ ಮಾಡಿದ್ರು. ಅದನ್ನು GPR ಮೆಷಿನ್ ತಂದು ಅದನ್ನು ಮಾಡಿದ್ರು. ಅಲ್ಲಿ ಸಹ ಏನು ಸಿಗಲಿಲ್ಲ. 17ನೇ ಗುಂಡಿ ಅಲ್ಲಿಯೂ ಸಹ ಏನು ಸಿಕ್ಕದಿದ್ದಾಗ SIT ಅವರಿಗೆ ಸಂಶಯ ಬಂತು. ಏನು ಸಂಶಯ ಬಂತು ಅಂತ ಹೇಳಿದ್ರೆ, ಇವ ಸುಳ್ಳು ಹೇಳ್ತಾ ಇದ್ದಾನ ಸತ್ಯ ಹೇಳ್ತಾ ಇದ್ದಾನ ಅಂತೇಳಿ. ಈ ಮಧ್ಯೆ ಏನಾಯ್ತು ಅಂತ ಹೇಳಿದರೆ, ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಲ್ಲಿ ಅಧ್ಯಕ್ಷರಾಗಿದ್ದವರು, ಸದಸ್ಯರಾಗಿದ್ದವರು, ಕೆಲವೊಂದು ಮೃತದೇಹಗಳ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ವೈದ್ಯರುಗಳು ಎಲ್ಲರೂ ಹೇಳಿಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಪಂಚಾಯತಿನಿಂದಲೇ ಇಷ್ಟು ವರ್ಷಗಳಲ್ಲಿ 1980ರಿಂದ ಇಲ್ಲಿಯವರೆಗೆ 372 ಏನೋ ಎಷ್ಟೋ ಮೃತದೇಹಗಳನ್ನ ಅಲ್ಲಿ ಊದಿದ್ದೇವೆ. ಅದರಲ್ಲಿ ಒಂದು 29-30 ಏನೋ ಡೆಡ್ ಬಾಡಿಗಳು, ಹೆಂಗಸರದು ಡೆಡ್ ಬಾಡಿಗಳಿತ್ತು, ಎಲ್ಲ ಅಪರಿಚಿತ ಶವಗಳು. ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ನಾವು ಹೂಳಿಸಿದ್ದೇವೆ. ಯಾರು ಹೂತದ್ದು ಯಾರು ಇದೆ? ಈಗ ಯಾರು ಮುಸುಕುದಾರಿ ಅಂತ ಬಂದಿದ್ದಾರೆ, ಅವನು ಮತ್ತು ಅವನ ಸಹಚರರೆಲ್ಲ ಸೇರಿ ಹೂತದ್ದು. ನಾವು ಅವರಿಗೆ ಪೇಮೆಂಟ್ ಮಾಡಿದ್ದೇವೆ, ನಮ್ಮ ಹತ್ರ ದಾಖಲೆಗಳಿವೆ, ಎಲ್ಲವನ್ನು ಅವರು ತೋರಿಸಿದರು. ಹಾಗಾಯ್ತು. ಈಗ 17 ಹೊಂಡ ತೆಗೆಸಿದ್ದಾರೆ, ಇದರಲ್ಲಿ ಒಂದು ಸಿಗ್ಲಿಲ್ಲಲ್ಲ. ಪಂಚಾಯತಿನವರು ಹೇಳ್ತಾ ಇದ್ದಾರೆ, ನಾವು 300 ಚಿಲ್ಲರೆ ಮೃತದೇಹಗಳನ್ನು ಅಲ್ಲಿ ಹೂತಿದ್ದೇವೆ ಅಂತ ಹೇಳಿ. ಅವರ ದಾಖಲೆಗಳ ಪ್ರಕಾರ ಅಷ್ಟು ಮೃತದೇಹಗಳನ್ನು ಊದಿಡಲಾಗಿದೆ. ಆದ್ರೆ ಅದು ಎಲ್ಲಿ ಹೋಯ್ತು ಅಂತ ಆಗ್ಬೇಕಲ್ಲ. ಇವತ್ತು ತೋರಿಸಿದಲ್ಲಿ ಒಂದು ಜಾಗದಲ್ಲಿ ಮಾತ್ರ ಸಿಕ್ಕಿದ್ದು, ಮತ್ತೆ ಬೇರೆ ಎಲ್ಲೂ ಸಿಗ್ಲಿಲ್ಲ. ಸೊ ಗಂಡಸಿನ ಮೃತದೇಹ, ಅವರೇ ಹೇಳ್ತಾರೆ ಹೆಂಗಸಿನ ಮೃತದೇಹಗಳನ್ನು ನಾವು ಊತಿದ್ದೇವೆ ಅಂತ ಹೇಳಿ. ಅದು ಎಲ್ಲಿ ಹೋಯ್ತು ಅಂತ ಹೇಳಿ ಆಗ್ಬೇಕಲ್ಲ. ಈ ರೀತಿಯ ಸಂಶಯಗಳು ಸೃಷ್ಟಿಯಾಗತೊಡಗಿದೆ. ಪಂಚಾಯತ್ನವರು ಹೇಳುವುದಕ್ಕೂ ಇವ ಹೇಳುವುದಕ್ಕೂ ತಾಳೆಮೇಳ ಬರ್ತಾ ಇರಲಿಲ್ಲ. SIT ಅವರಿಗೆ ಸಂಶಯ ಬಂದದ್ದು ಆಗ. ಇವ ಅಷ್ಟೊತ್ತಿಗೆ ಇವನ ಹಿನ್ನೆಲೆಗಳು ಬಯಲಾಗ್ತಾ ಹೋಯ್ತು. ಯಾಕಂದ್ರೆ ನಾನು 1995ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಅವನ ಬಗ್ಗೆ ದಾಖಲೆ ಇದೆ. ಅದರಿಂದ ಅವ ಯಾರು ಅಂತ ಗೊತ್ತಾಯ್ತು, ಅವನ ಸಹೋದರ ಯಾರು ಅಂತ ಗೊತ್ತಾಯ್ತು, ಅವನ ಹೆಂಡತಿ ಯಾರು ಅಂತ ಗೊತ್ತಾಯ್ತು. ಅವನಿಗೆ 3 ಮದುವೆ ಆಗಿದೆ. ಮೊದಲ ಹೆಂಡತಿಯನ್ನು ಬಿಟ್ಟಿದ್ದಾನೆ, 2ನೇ ಹೆಂಡತಿಯನ್ನು ಇದು ಮಾಡಿದ್ದಾನೆ, ಈಗ 3ನೇ ಹೆಂಡತಿಯನ್ನು ಕಟ್ಟಿಕೊಂಡಿದ್ದಾನೆ. ಈ ಎಲ್ಲ ವಿಚಾರಗಳು ಗೊತ್ತಾಯ್ತು. ಆ ಎಲ್ಲ ವಿಚಾರಗಳು ಗೊತ್ತಾದಾಗ ಈತ ಯಾವುದನ್ನು ಮುಚ್ಚಿಡ್ತಿದ್ದಾನೆ ಅದರ ನಂತರ SIT ಅವರು ಅವನನ್ನು ಕೂಲಂಕಷವಾಗಿ ಇಂಟ್ರಾಗೇಷನ್ಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆತನನ್ನು ಈ ಷಡ್ಯಂತ್ರಕ್ಕೆ ಒಂದು ಟೂಲ್ ಆಗಿ ಉಪಯೋಗಿಸಿಕೊಂಡದ್ದು ಎನ್ನುವುದು ಗೊತ್ತಾಯ್ತು. ಅವನಿಗೆ 2 ಲಕ್ಷ ರೂಪಾಯಿ ಹಣ ಕೊಟ್ಟು ಅವನನ್ನು ಕರೆಸಿಕೊಂಡದ್ದು. ಕೇವಲ 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ. ಅವನಿಗೆ 2 ಲಕ್ಷ ರೂಪಾಯಿ ದೊಡ್ಡದು. ಅವನಿಗೆ 2 ಲಕ್ಷ ರೂಪಾಯಿ ದೊಡ್ಡದು. ಆ 2 ಲಕ್ಷ ರೂಪಾಯಿ ಕೊಟ್ಟು ಕರೆಸಿಕೊಂಡದ್ದು. ಇಂಥ ತಲೆಬುಡ್ಡೆಯನ್ನು ಕೊಡ್ತೇವೆ, ನೀವು ಹೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಕೊಡಬೇಕು ಅಂತ ಹೇಳ್ಬೇಕು ಅಂತ ಹೇಳಿ, ಎಲ್ಲ ರೀತಿಯ ರಕ್ಷಣೆ ನಾವು ಕೊಡ್ತೇವೆ ಅಂತ ಹೇಳಿ ವಕೀಲರು ಅದು ಇದೆಲ್ಲ ಅವನಿಗೆ ಸಹ ಇದಾಯ್ತು. ಡೈಲಿ ಕಿಯಾ ಕಾರಲ್ಲಿ ಹೋಗುದು, ಕಿಯಾ ಕಾರಲ್ಲಿ ಬರುದು, ಅವನ ಜನ್ಮದಲ್ಲಿ ನೋಡಿರ್ಲಿಕ್ಕಿಲ್ಲ. ಆದ್ರೂ ಅವನಿಗೆ ಆ ರೀತಿಯ ಒಂದು ಪ್ರೊಟೆಕ್ಷನ್ ಎಲ್ಲವೂ ಸಿಕ್ಕಿತ್ತು. ಅದರಿಂದಾಗಿ ಆ ಗುಂಪು ಏನು ಹೇಳಿತ್ತು ಅದನ್ನು ಎಕ್ಸಿಕ್ಯೂಟಿವ್ ಮಾಡಿದ. ಈಗ ಕೊನೆಗೆ ಆದಾಗ ಬಂಧನಕ್ಕೆ ಒಳಗಾಗಿದ್ದಾನೆ. ಈಗ ಇನ್ನು ಮುಂದಿನ ತನಿಖೆ ಅವನ ಮೇಲೆ ನಡೀತಾ ಇದೆ. ಓಕೆ ಸರ್, ಈಗ ಇದು ಗೃಹ ಸಚಿವರಾದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಉಡುಪಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೋಡೋಣ. ಮಾಹಿತಿಗಳು ಸಿಗ್ತಾ ಇದೆ. ನೀವು ಈಗಾಗಲೇ ಒಂದು ಮೀಟಿಂಗ್ ಅನ್ನು ಮಾಡಿದಿರಿ ಮಂಗಳೂರು ಏರ್ಪೋರ್ಟ್ ಅಲ್ಲಿ. ಮೀಟಿಂಗ್ ಏನೇನು ಮಾಡಲಿಲ್ಲ, ಬಂಧನ ಆಗಿರೋದು ನಿಜ. ಬಂಧನ ಆಗಿದೆ, ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಏನ್ ಮಾಹಿತಿ ಪಡ್ಕೊಂಡ್ರಿ ಸರ್? ತನಿಖೆ ನಡೆಯೋದ್ರಿಂದ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾರೆ, ಅವರು ಬಂಧನ ಮಾಡಿದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸರ್, ಈ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನು ಸರ್? ಎಲ್ಲ ಡೀಟೇಲ್ಸು ಮಾಹಿತಿ SIT-ನವ್ರು ಹೇಳ್ತಾರೆ. ಸರ್, ಈ ವಿಚಾರದಲ್ಲಿ ಯಾವ ಚರ್ಚೆ ಆಗಿರುವಂತಹ ಧಾರ್ಮಿಕ ಕೇಂದ್ರದ ಬಗ್ಗೆ ಸದನದಲ್ಲೂ ಚರ್ಚೆ ಆಗಿತ್ತು. ಏನ್ ಹೇಳಿಕೆ ಬಯಸ್ತೀರಿ ಬಂಧನದ ಮೂಲಕ ಅಂತ? ಅಲ್ಲ, SIT ತನಿಖೆ ಮಾಡ್ತಾ ಇದೆ, ತನಿಖೆ ಮುಂದುವರೆದಿದೆ. ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ, ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ. ಸರ್, ಒಂದು ದೊಡ್ಡ ಜಾಲ ಇದೆ, ಅದರಿಂದ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ? ಜಾಲ ಇದೆಯಾ ಇಲ್ವಾ
ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ. ಸರ್, ಬಂಧನದ ನಿರ್ಧಾರಕ್ಕೆ ಏನು ಹೇಳಿದೆ ಸರ್? SIT ತನಿಖೆನೇ ಮುಕ್ತಾಯ ಆಗ್ಬೋದಾ ಅದು ಹೇಳಲಿಕ್ಕೆ ಬರೋದು. ಸುಜಾತ ಭಟ್ ವಿರುದ್ಧ ಏನಾದರೂ ಆಕ್ಷನ್ ತಗೊಳ್ತೀರಾ? ಅಲ್ಲ, ಸುಜಾತ ಭಟ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ, ಅಥವಾ SITನವರು ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ. ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ. ಆದ್ದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಬಿಜೆಪಿ ಆರೋಪಕ್ಕೆ ಏನು ಹೇಳ್ತೀರಿ? ಇದೊಂದು ಷಡ್ಯಂತ್ರ. ಅವರು ಆರೋಪ ಮಾಡ್ತಾನೆ ಇರ್ತಾರೆ. ಬಿಜೆಪಿಯವರು ಆರೋಪ ಮಾಡ್ತಾರೆ, ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ನಾನು. ಆದರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ಲೆಸ್ SIT ಸಬ್ಮಿಟ್ಸ್ ಇಟ್ಸ್ ಫೈನಲ್ ರಿಪೋರ್ಟ್. ಸರ್, ಮಹೇಶ್ ಶೆಟ್ಟಿ ಅವರು ಅದು CM 24 ಮಾಡಿದ್ದಾರೆ ಅಂತೇಳಿ ಫಸ್ಟ್ ಬಂತು, ಆಮೇಲೆ ಅದು ಪೂಂಜಾ ಅವರು ಹೇಳಿ ಗೊತ್ತಾಯ್ತು. ಪೂಂಜಾ ಅವರ ವಿರುದ್ಧ ಕ್ರಮ ಇಲ್ಲ ಅಂತೇಳಿ ಚರ್ಚೆ ಆಗ್ತಾ ಇತ್ತು. ನಾವು 23ರಲ್ಲಿ ನಡೆದಂಥ ಘಟನೆ ಅದು. ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರಲ್ಲ, ಸ್ಟೇ ವೇಕೆಟ್ ಆದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈಗ ಅನಾಮಿಕನ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ, ಏನು ಒಟ್ಟು ಕಾರ್ಯಾಚರಣೆ ಬಗ್ಗೆ ಏನು ಲೇಟೆಸ್ಟ್ ಬಂದು ತಗೊಂಡಿದ್ದಾರಾ ಅಥವಾ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ SIT ಅವರಿಗೆ ಗೊತ್ತು. ತನಿಖೆ ಯಾವ ದಿಕ್ಕಲ್ಲಿ ಸಾಗುತ್ತೆ? ಇನ್ನು ಈಗ ದೂರದಾರ ಈಗ ಬಂಧನ ಆಗಿದೆ, ಮಾಹಿತಿ ಏನು ಕೊಟ್ಟಿದ್ದಾರೆ. ಈಗ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ. ಭೇಟಿ ಮಾಡಿದ್ದಾರೆ ತಮ್ಮನ್ನ, ಏನು ವರದಿಗಳು ಏನು ಹೇಳಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ದೆಲ್ಲ ನಾನು ನಿಮ್ಗೆ ಹೇಳಕ್ಕಾಗಲ್ಲ. ಅಷ್ಟೇ ಹೇಳಿದ್ದೀನಪ್ಪ, ಆಯ್ತಾ? ಮುಂದೆ ಅವ್ರು ಏನ್ ಹೇಳಿದ್ರು ನಮಗೂ ಹೇಳಿ ಒಂದ್ ಸ್ವಲ್ಪ ಹೇಳಬಾರ್ದು ಆಗುವಾಗ. ಹಿಂದೆ ದಕ್ಷಿಣ ಕನ್ನಡ ಪೊಲೀಸ್ ಹೇಳಿದ್ರು ಆ ತರ ಮಂಪರ್ ಪರೀಕ್ಷೆ ಆಗಬೇಕು ಅಂತೇಳಿ. ಏನು ಪರೀಕ್ಷೆ SIT ಬಿಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದಿಲ್ಲ. ಸರ್ಕಾರ ಒಂದು ಆದೇಶ ಮಾಡಿದ್ದು, SIT ಕೊಡ್ತು. SIT ಯಾವ್ದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದು ನಾವು ಹೇಳೋದು. ಇಟ್ ಇಸ್ ಲೆಫ್ಟ್ ಟು ದಿ ಚೀಫ್ ಆಫ್ PSO. ಓಕೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆನ ನಾವು ಮುಂದಿನ ಈಗ ನೆಕ್ಸ್ಟ್ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator
only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ,
ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುಗೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ನಾವು ಈಗಾಗಲೇ ನೋಡಿದ್ವಿ ಪರಮೇಶ್ವರ್ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡಿರೋದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೋಡಿ, ರಾಜ್ಯದ ಗೃಹ ಸಚಿವರಾಗಿ ಇಂಥ ಸೂಕ್ಷ್ಮ ಸಂದರ್ಭದಲ್ಲಿ ಅವರು ತನಿಖೆಯ ಭಾಗವಾಗಿರುವುದು ಆಗೋದಿಲ್ಲ. ಓಕೆ, ಅವರಿಗೆ ಮಾಹಿತಿಗಳೆಲ್ಲ ಇರ್ತದೆ. ಅವರಿಗೆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಅವರಿಗೆ ಬೆಳಿಗ್ಗೆನೆ ಮಾಹಿತಿ ಕೊಟ್ಟಿರ್ತಾರೆ, ಬ್ರೀಫಿಂಗ್ ಮಾಡಿರ್ತಾರೆ. ಬೆಳಿಗ್ಗೆನೆ ಅವರಿಗೆ ಬ್ರೀಫಿಂಗ್ ಮಾಡಿರ್ತಾರೆ ಇಂಟೆಲಿಜೆನ್ಸ್ ಅಧಿಕಾರಿಗಳು. ಸರ್, ಇವತ್ತು ಹೀಗೀಗೆ ಇದೆ, ಹೀಗೀಗೆ ಆಗಿದೆ, ಇನ್ನು ಮುಂದಕ್ಕೆ ಹೀಗೀಗೆ ಇರ್ತದೆ, ಇದೆಲ್ಲ ಬ್ರೀಫಿಂಗ್ ಮಾಡಿರ್ತಾರೆ. ಅವರಿಗೂ ಸಿಎಂಗೆ ಎಲ್ರಿಗೂ ಬ್ರೀಫಿಂಗ್ ಮಾಡ್ತಾರೆ ಇಂಟೆಲಿಜೆನ್ಸ್ ಅಧಿಕಾರಿಗಳು. ಆ ರೀತಿಯಾಗಿ ಅವರು ಹೇಳಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅನಾಮಿಕನನ್ನು ಬಂಧಿಸಿದ್ದೇವೆ, ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇದ್ದೇವೆ, ಕಸ್ಟಡಿ ತಗೊಳ್ತೇವೆ, ತನಿಖೆ ಮಾಡ್ತಾರೆ. ಅದು SITಗೆ ಬಿಟ್ಟ ವಿಚಾರವೇ ಹೊರತು ಸರ್ಕಾರಕ್ಕೆ ಬಿಟ್ಟ ಒಂದು ಸರ್ಕಾರವಾಗಿ ನಾವು SIT ರಚನೆ ಮಾಡಿದರೆ ಅವರಿಗೊಂದು ಜವಾಬ್ದಾರಿ ಕೊಟ್ಟಿದ್ದೇವೆ. ನಾವು ಅದರಲ್ಲಿ ಇಂಟರ್ಫಿಯರೆನ್ಸ್ ಆಗಲಿಲ್ಲ. ಅವರು ಏನು ತನಿಖೆ ಮಾಡ್ತಾರೆ, ಏನು ಸತ್ಯಾಂಶವನ್ನು ಹೊರಗೆ ಎಳಿತಾರೆ, ಅದರ ಬೇರೆ ಡಿಸೈಡ್ ಆಗುತ್ತೆ. ಅವರ ನಿಲುವು ಸ್ಪಷ್ಟ. ಯಾಕಂತ ಹೇಳಿದ್ರೆ, ಒಂದು ಗೃಹ ಸಚಿವರಾಗಿ ಅವರು ಏನಾದರೂ ಹೇಳಿದ್ರೆ ಅದು ತನಿಖೆಯ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳೋದಿಲ್ಲ. ಆದ್ರೆ ಜನರಿಗೆ ತನಿಖೆಯ ಮೇಲೆ ವಿಶ್ವಾಸದ ಬಗ್ಗೆ ಸಂಶಯ ಮೂಡ್ತದೆ. ಹೋಮ್ ಮಿನಿಸ್ಟರ್ ಒಂದು ಹೇಳಿದ್ದಾರೆ, ತನಿಖೆ ಇನ್ನೊಂದು ಹೇಳ್ತಾ ಇದೆ. ಅಂದ್ರೆ ಇವರು ಇಬ್ಬರ ಮಧ್ಯೆ ತಾಳಮೇಳ ಇಲ್ವ ಅಂತ. ಯಾಕೆ ಒಂದು ಗೃಹ ಮಂತ್ರಿಗಳಂತಾದ್ರೆ ಪೊಲೀಸ್ ಇಲಾಖೆಯ ಹೆಡ್ ಇದ್ದಾಗೆ, ಇಲಾಖಾ ಮಟ್ಟದಲ್ಲಿ DG ಅವರು ಹೆಡ್ ಇರ್ಬೋದು, ಆದ್ರೆ ಸರ್ಕಾರಿ ಮಟ್ಟದಲ್ಲಿ ಹೋಮ್ ಮಿನಿಸ್ಟರ್ ಹೆಡ್. ಆದ್ರಿಂದ ಅವರೊಂದು ಮಾತು ಹೇಳಿದ್ದನ್ನು ಇವರು ತಳ್ಳಿ ಹಾಕುವಾಗಿಲ್ಲ. ಮೊನ್ನೆ ವಿಧಾನಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ನಾವು ಅಸ್ಥಿ ಪಂಜರವನ್ನು ಹುಡುಕುವ ಕೆಲಸವನ್ನು ನಿಲ್ಲಿಸ್ತಾ ಇದ್ದೇವೆ ಅಂತ ಹೇಳಿ. ಅಲ್ಲಿಗೆ ಸ್ಟಾಪು. ಅದನಂತರ ಮೀಡಿಯಾಗಳಲ್ಲಿ ಬಂತು, ಪುನಃ ಅನಾಮಿಕ ಬೇಡಿಕೆ ಇಟ್ಟಿದ್ದಾನೆ, ಪುನಃ ಅಗಿತಾರೆ ಅಂತ ಹೇಳಿ. ಖಂಡಿತವಾಗಿ ಮತ್ತೆ ಅಗಿಯುವಂತ ಸಾಧ್ಯತೆಗಳೇ ಇರಲಿಲ್ಲ ಅಂತ ಗೊತ್ತಿತ್ತು ನಮ್ಗೆ. ಯಾಕಂದ್ರೆ ಸರ್ಕಾರ ಒಮ್ಮೆ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ ಮೇಲೆ ಅದು ಒಂದು ರೀತಿಯಲ್ಲಿ ಆದೇಶದ ಹಾಗೆಯೇ, ಅದು ರಿಟರ್ನ್ ಏನ್ ಆದೇಶ ಅಲ್ಲ. ಆದ್ರೆ ವಿಧಾನಸಭೆಯಲ್ಲಿ ಅದು ದಾಖಲೆ ಆದ ಮೇಲೆ ಮತ್ತೆ ಅಸ್ಥಿ ಪಂಜರವನ್ನು ಹುಡುಕುವ ಪ್ರಶ್ನೆ ಇಲ್ಲ. ಮತ್ತೆ ಏನೋ ಅಲ್ಲಿ ಅಷ್ಟು 17 ಹೊಂಡಗಳನ್ನು ತೆಗೆದಿದ್ದಾರೆ, ಅದರಲ್ಲಿ ಅವರು ಮಣ್ಣು ಪರೀಕ್ಷೆಗೆ ಕೊಂಡೋಗಿದ್ದಾರೆ, ಕಳಿಸಿದ್ದಾರೆ. ಅದರಲ್ಲಿ ಬರ್ಬೋದು, ಅದರಲ್ಲಿ ಅಲ್ಲಿ ಊತಿದ್ದ ಇಲ್ವಾ ಅಂತ ಹೇಳಿ. ಅದು ನಮ್ಗೆ ವೈಯಕ್ತಿಕವಾಗಿ ನಾನು ತಿಳ್ಕೊಂಡ ಹಾಗೆ ಆ 6ನೇ ಹೊಂಡ ಬಿಟ್ಟು ಬೇರೆ 17 ಹೊಂಡಗಳಲ್ಲೂ ಅಸ್ಥಿ ಪಂಜರಗಳನ್ನು ಊತಿಡಲಾಗಿಲ್ಲ. ಊತಿಟ್ಟದನ್ನು ಇವತ್ತು ತೋರಿಸಲೂ ಇಲ್ಲ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವ ಕೆಲಸ ಮಾಡುತ್ತಿದ್ದು 1995ರಿಂದ 2014ರವರೆಗೆ ಮೃತದೇಹಗಳನ್ನು ಹೂತಿಡ್ತಿದ್ರು ಎನ್ನುವುದು ಸತ್ಯವಾಗಿದ್ದರೂ ಸಹ ಇವ ಒಬ್ಬರೇ ಅಲ್ಲ, ಇವನೊಟ್ಟಿಗೆ ಬೇರೆ 3 ಮಂದಿ 4 ಮಂದಿ ಇದ್ರು. ಎಲ್ಲರಿಗೂ 55 ರೂಪಾಯಿ ಕೊಡ್ತಾ ಇದ್ರು. ಅದನಂತರ 100 ರೂಪಾಯಿ ಆಯ್ತು, ಅದನಂತರ 300 ರೂಪಾಯಿ ಆಯ್ತು. ಈ ರೀತಿ ಆ ವರ್ಷ ಹೋದಂತೆ ರೇಟ್ ಜಾಸ್ತಿ ಆಗ್ತಾ ಹೋಯ್ತು. ಮತ್ತೆ ಏನಾಗ್ತದೆ, ಅತ್ಯಂತ ಕೊಳೆತ ಸ್ಥಿತಿಯಲ್ಲಿ ಇದ್ದ ಮೃತದೇಹಗಳನ್ನು ಶಿಫ್ಟ್ ಮಾಡ್ತಾ ಇರ್ಲಿಲ್ಲ, ಶಿಫ್ಟ್ ಮಾಡ್ಲಿಕ್ಕೆ ಆಗತ್ತಿರ್ಲಿಲ್ಲ. ಅದು ಎಲ್ಲಿ ಪೋಸ್ಟ್ ಮಾರ್ಟಮ್ ಆಯ್ತಾ ಅಲ್ಲಿಂದಲೇ ಅದರ ಹತ್ತಿರಕ್ಕೆ ಹೊಂಡ ತೆಗೆದು ಮಾಡುದು. ಆ ಹೊಂಡಗಳನ್ನು ಇವನಿಗೆ ಗುರುತಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇವ ಮೊನ್ನೆ ಪೊಲೀಸರ ಒಟ್ಟಿಗೆ ಬಂದು ಅಂದಾಜಿನಲ್ಲಿ ಹೇಳಿ ಗುರುತಿಸಿದ್ದೇ ಹೊರತು ಇಂಥದ್ದೇ ಪ್ರದೇಶದಲ್ಲಿ ನಾವು ಹಿಂದೆ ಹೂತಿದ್ದೇವೆ ಅಂತ ಹೇಳಿದ್ದಲ್ಲ. ಇವನಿಗಿಂತ ಜಾಸ್ತಿಯಾಗಿ ಅಲ್ಲಿ ತಾನಾಸ್ ಅಂತ ಇದ್ದ ಇವನ ಅಣ್ಣ ಉಜಿರೆಯಲ್ಲಿ ಪಂಚಾಯತ್ನ ಕಸದ ಲಾರಿಯಲ್ಲಿದ್ದಾನೆ ತಾನಾಸ್, ಇವನ ಅಣ್ಣ. ಇವನನ್ನು ಧರ್ಮಸ್ಥಳಕ್ಕೆ ಇವನ 16ನೇ ವಯಸ್ಸಿನಲ್ಲಿ ಕರ್ಕೊಂಡು ಬಂದ ಅವ, ಮಂಡ್ಯದಿಂದ ಕರ್ಕೊಂಡು ಬಂದು ಅವನಿಗೆ ಕೆಲಸ ಕೊಡಿಸಿದ ಅವನು. ಆಯ್ತಾ,
ಅವನ ಹತ್ರ ಹೇಳಿದ, ಅವನ ಹತ್ರ ಕೇಳಿದ್ರೆ ಅವ ಹೇಳ್ತಾನೆ ಎಲ್ಲೆಲ್ಲಿ ಊತಾಕಿದ್ದೇವೆ ನಾವು ಅಂತೇಳಿ. ಇವನಿಗಿಂತ ಅವನಿಗೆ ಚೆನ್ನಾಗಿ ಗೊತ್ತು. ಇವ ಎಷ್ಟು ಹೆಣ ಊತಾಕಿಗೆ ಬಂದಿದ್ದಾನೋ ಅದಕ್ಕಿಂತ 3 ಪಟ್ಟು ಹೆಣ ಅವ ಊತಾಕಿದ್ದಾನೆ. ಅವ ಈಗ ಉಜಿರೆ ಪಂಚಾಯತ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮಾರ ಅಂತ ಒಬ್ಬ ಇದ್ದ, ಕೇಂಜ್ ಅಂತ ಒಬ್ಬ ಇದ್ದ. ಈಗ ಅವ್ರದ್ದು ಒಂದು ಗುಂಪು, ಎಲ್ಲ ಪರಸ್ಪರ ಸಂಬಂಧಿಕರು, ಎಲ್ಲ ಪರಸ್ಪರ ಸಂಬಂಧಿಕರು. ಅಲ್ಲಿಗೆ ಧರ್ಮಸ್ಥಳಕ್ಕೆ ಸುರಿಗೆ ಬಂದವನೇ ತಾನಸಿ. ಯಾಕಂದ್ರೆ ಅದಕ್ಕಿಂತ ಮೊದಲು ಬರ್ತಾ ಇದ್ರು ಅವರು, ಒಂದು ಗುಂಪಾಗಿ ಬರ್ತಾ ಇದ್ರು. ಅದ್ರಲ್ಲಿ ತಾನಸಿ ಬಂದವ ಉಳ್ಕೊಂಡದ್ದು ಇಲ್ಲಿ, ಅದರಿಂದ ಇವರೆಲ್ಲ ಕರ್ಕೊಂಡು ಬಂದದ್ದು. ಅದರಿಂದಾಗಿ ಅವರಿಗೆ ಹೇಳ್ತಾ ಇದ್ರು, ಇವನನ್ನ ಇಲ್ಲಿ ವಿಚಾರ ಇರೋದು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡೆಡ್ ಬಾಡಿಗಳನ್ನು ಹೂತಿರುವುದು ಅಪರಾಧ ಅಲ್ಲ. ಪೋಸ್ಟ್ ಮಾಡದೆ ಮೃತದೇಹಗಳನ್ನ ಹೂತಿಡಲಾಗಿದೆ ಎನ್ನುವುದು ಮಾತ್ರ ವಿಚಾರ ಇರೋದು. ತಾನಸಿ ಹೇಳ್ತಾನೆ, ರಾಜು ಹೇಳ್ತಾನೆ, ನಾವೆಲ್ಲ ಅಧಿಕೃತವಾಗಿ ಅಲ್ಲಿ ಹೂತಾಕಿರೋದು. ರಾಜು ಅಂತೇಳಿ ಅವನು ಮಾತಾಡಿಸಿದ್ದೇವೆ, ಅವನು ಹೇಳ್ತಾನೆ. ಅದರಿಂದಾಗಿ ಇವನನ್ನೇ ಯಾರು ಅಲ್ಲಿಗೆ ಕರ್ಕೊಂಡು ಬಂದ ಅಂತ ಹೇಳಿದ್ರೆ ಅವನು ಸ್ಪಷ್ಟವಾಗಿ ಹೇಳಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಠಣ್ಣವರು, TJ ಅಂತೂ ಈ ಗುಂಪು ನನ್ನನ್ನು ಸಂಪರ್ಕ ಮಾಡಿದ್ದು ಅಂತ. ನಾನು ತಮಿಳ್ನಾಡಲ್ಲಿದ್ದೆ, ನನ್ನನ್ನು ಅಲ್ಲಿಗೆ ಸಂಪರ್ಕ ಮಾಡಿ ನನ್ನ ಹತ್ರ ಮಾತಾಡಿಸಿದಾಗ ನಾನು ಅವರಿಗೆ ಹೇಳಿದ್ದೇನೆ, ಅದು ನಾವು ಅಧಿಕೃತವಾಗಿ ಪೋಸ್ಟ್ ಮಾರ್ಟಮ್ ಮಾಡಿದ ಡೆಡ್ ಬಾಡಿಗಳನ್ನು ಹೂತದ್ದು ಅಂತ ಹೇಳಿದ್ರೆ, ಇಲ್ಲ ನೀನು ಬರಬೇಕು ಅಂತ ಹೇಳಿ ನನಗೆ ಹಣದ ಆಮಿಷ ಒಡ್ಡಿದ್ರು. ನಾನು 2 ಲಕ್ಷ ರೂಪಾಯಿ ತಗೊಂಡೆ, ಕೊಟ್ಟರು. ಅದರಿಂದಾಗಿ ಅವರು ಹೇಳಿದಾಗೆ ನಾನು ಕೇಳಿದೆ. ಅದು ಈ ಸ್ಥಿತಿಗೆ ಬಂದು ನಿಂತಿದೆ. ಈಗ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಎದುರಿಗೆ ಇವತ್ತು ನೀಡಿದಂಥ 183 ಸ್ಟೇಟ್ಮೆಂಟಲ್ಲೂ ಸಹ ಈ ವಿಚಾರವನ್ನು ಅವನು ಸ್ಪಷ್ಟಪಡಿಸಿಯೇ ಇರ್ತಾನೆ. ಆದ್ದರಿಂದ ಆ ಹೇಳಿಕೆಯ ಆಧಾರದಲ್ಲಿ ಮುಂದಿನ ತನಿಖೆ ನಡೀತದೆ. ಸಹಜವಾಗಿ ಅವರು ಗಿರೀಶ್ ಮಠಣ್ಣವರು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈ ಪ್ರಕರಣದಲ್ಲಿ ಪುನಃ ಬಂಧನಕ್ಕೊಳಗಾಗ್ತಾರೆ. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬೇರೊಂದು ಪ್ರಕರಣದಲ್ಲಿ ಬ್ರಹ್ಮಾವರ ಪೊಲೀಸರ ಬಂಧನಕ್ಕೆ ಒಳಗಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇವತ್ತು ಮಧ್ಯಾಹ್ನ ಅವರ ಬೇಲ್ ಅಪ್ಲಿಕೇಶನ್ ಮೇಲೆ ಅವರನ್ನು ಹಾಜರುಪಡಿಸಬೇಕಂತ ನ್ಯಾಯಾಧೀಶರು ಹೇಳಿದ್ದಾರೆ. ಪೊಲೀಸರು ಅವರ ಕಸ್ಟಡಿ ಕೇಳಿದ್ದಾರೆ. ಅದರಿಂದ ಅವರನ್ನು ಕಸ್ಟಡಿ ಕೊಡ್ತಾರೆ. 1 ದಿವಸವೋ 2 ದಿವಸ ಕಸ್ಟಡಿ ಕೊಡ್ತಾರೆ. ಯಾಕಂತ ಹೇಳಿದರೆ ಅದು BL ಸಂತೋಷ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥ ಪ್ರಕರಣ. ಆದ್ದರಿಂದಾಗಿ ಅಲ್ಲಿ ಅದು ಫೇಸ್ಬುಕ್ ಅಲ್ಲಿ ನಿಂದಿಸಿರುವುದು. ಅದನ್ನು ಪ್ರೂವ್ ಮಾಡಬೇಕಾದ್ರೆ, ನ್ಯಾಯಾಲಯದ ಮುಂದೆ ಪ್ರೂವ್ ಮಾಡಬೇಕಾದ್ರೆ ಮಹೇಶ್ ಶೆಟ್ಟಿಯ ಧ್ವನಿ ಪರೀಕ್ಷೆ ಆಗಬೇಕು. ಅದು ಅವರೇ ಹೇಳಿದ್ದ ಇಲ್ವಾ ಅಂತೇಳಿ ಪೊಲೀಸರು ಧ್ವನಿ ಪರೀಕ್ಷೆ ಮಾಡಬೇಕಾದ್ರೆ ಅವರನ್ನು ಕಸ್ಟಡಿ ತಗೊಳ್ಬೇಕು. ಕಸ್ಟಡಿ ತಗೊಂಡು ಅವರನ್ನು FSIDಗೆ ಕರ್ಕೊಂಡು ಹೋಗಿ ಅಲ್ಲಿ ಧ್ವನಿ ಪರೀಕ್ಷೆ ಮಾಡಬೇಕು. ಅದರ ರಿಪೋರ್ಟ್ ಬರಬೇಕು. ಫೇಸ್ಬುಕ್ ಅಲ್ಲಿ ಹೇಳಿದ್ದು ಇವರೇ ಅಲ್ವಾ ಅಂತ ಹೇಳಿ ಅದರ ರಿಪೋರ್ಟ್ನ ಮೇಲೆ ಪೊಲೀಸರು ಅವರ ಮೇಲೆ ಚಾರ್ಜ್ ಶೀಟ್ ಮಾಡಬೇಕು. ಒಂದು ವೇಳೆ ಫೇಸ್ಬುಕ್ ಅಲ್ಲಿ ಹೇಳಿದ್ದು ಒಬ್ರು ಮುಖ ಒಬ್ಬರದ್ದು ಅಂತ ಹೇಳಿ ರಿಪೋರ್ಟ್ ಬಂದ್ರೆ ಅದರಲ್ಲಿ ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ಆಗಲ್ಲ. ಆ ರೀತಿಯ ಪ್ರಕರಣ. ಅದಕ್ಕೆ ಬೇಕಾಗಿ ಅವ್ರನ್ನ ಕಸ್ಟಡಿಗೆ ತಗೊಳ್ತಾ ಇದ್ದಾರೆ. ನಾಳೆ ಒಂದು ದಿವಸ ಇಲ್ಲ 2 ದಿವಸ ಕಸ್ಟಡಿ ಕೊಡ್ಬೋದು. ಇವತ್ತು ಕೊಟ್ಟರೆ ಆ ಪರೀಕ್ಷೆಯನ್ನು ಮುಗಿಸಿ ಅವರು ಪುನಃ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಅಷ್ಟೊತ್ತಿಗೆ ನ್ಯಾಯಾಲಯ ಜಾಮೀನು ಕೊಡ್ತದೆ. ಆ ಕೇಸಿಗೆ ಜಾಮೀನು ಕೊಡ್ತದೆ. ಮೊನ್ನೆ ಕೊಡಬೇಕಿತ್ತು, ಕಸ್ಟಡಿ ಕೇಳಲಿಕ್ಕೆ ಇದೆ ಅಂತ ಹೇಳಿ ರಿಕ್ವೆಷನ್ ಕೊಟ್ಟದಕ್ಕಾಗಿ ಅವರನ್ನು JC ಕಳಿಸಿರುವುದು. ಇನ್ವೆಸ್ಟಿಗೇಷನ್ ಇದೆ ಅಂತ ಹೇಳಿದಕ್ಕೆ ಅದಕ್ಕೆ ಬೇಕಾಗಿ ಅವರು JCಗೆ ಹೋಗಿರುವುದು. ಈಗ 2 ದಿವಸದಲ್ಲಿ ಅವರಿಗೆ ಜಾಮೀನು ಆಗುತ್ತೆ. ಮಹೇಶ್ ತಿಮ್ಮರೋಡಿಗೆ ಕೋರ್ಟ್ ಜಾಮೀನು ಕೊಡ್ತದೆ. ಜಾಮೀನು ಕೊಟ್ಟ ಕೂಡಲೇ SIT ಅವರಿಗೆ ಕರ್ಕೊಂಡು ಬರ್ತಾರೆ. ಈಗ ಇವನು ಚೆನ್ನೈನನ್ನು ಯಾವ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ಕಸ್ಟಡಿ ತಗೊಂಡಿದ್ದಾರೋ ಅದೇ ಪ್ರಕರಣದಲ್ಲಿ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ತಗೊಳ್ತಾರೆ. ಮುಖಾಮುಖಿ ವಿಚಾರಣೆ ಮಾಡ್ತಾರೆ. ಇವರನ್ನು 10 ದಿವಸ ಕಸ್ಟಡಿ ತಗೊಂಡಿದ್ದಾರೆ. ಆಯ್ತಾ. ಮೋಸ್ಟ್ಲಿ ಇವತ್ತು ಸಂಜೆ ಗಿರೀಶ್ ಮಠಣ್ಣವರ ಬಂಧನವಾಗ್ತದೆ. ಅವರು ಸ್ಟೇಷನ್ ಅಲ್ಲಿ ಕೂತಿದ್ದಾರೆ. ಅಲ್ಲಿ ಅವರ ಮೇಲೆ ಬೇರೊಂದು ಕೇಸು ದಾಖಲು ಮಾಡ್ಕೊಂಡಿದ್ದಾರೆ. ಅವ್ರು ಬಂದಿದ್ದಾರೆ, ಅಲ್ಲಿ ಕೂರಿಸಿದ್ದಾರೆ. ಅವರನ್ನು ಈ ಕೇಸಿಗೆ ಪ್ರೊಡ್ಯೂಸ್ ಮಾಡಬಹುದು, ಆ ಕೇಸಿಗೆ ಅಲ್ಲ. ಆ ಕೇಸ್ ಬೇಲೇಬಲ್. ಸಾರ್ವಜನಿಕರ ಒಟ್ಟಿಗೆ ಸೇರಿ ಮಹೇಶ್ ಶೆಟ್ಟಿ ಬಂಧನಕ್ಕೆ ಪ್ರತಿರೋಧ ಒಡ್ಡಿದಂತ ಒಂದು ಪ್ರಕರಣ ಇದೆ. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇವರು ಗಿರೀಶ್ ಮಠಣ್ಣವರು ಇವರು 30 ಮಂದಿ ಮೇಲೆ ಕೇಸುಗಳಿವೆ. ಈಗ ಅಷ್ಟು ಮಂದಿಗೂ ಪೊಲೀಸರು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ನೋಟಿಸ್ ಕೊಡ್ತಾರೆ. ಮಹೇಶ್ ಶೆಟ್ಟಿ
ಜೊತೆಯಲ್ಲಿ ಇರೋರಿಗೆಲ್ಲರಿಗೂ ಓಕೆ ಅವರಿಗೆಲ್ಲರಿಗೂ ನೋಟಿಸ್ ಹೋಗುತ್ತೆ. ವಿಡಿಯೋ ನೋಡಿಕೊಂಡು ನೋಟಿಸ್ ಹೋಗುತ್ತೆ. ಮೊನ್ನೆ ಎಲ್ಲ ಟಿವಿ ಚಾನಲ್ಗಳಲ್ಲಿ ಬಂದ ಅದನ್ನೆಲ್ಲ ನೋಡ್ಕೊಂಡು ಕೂತದೆ ಯಾರ್ಯಾರಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿ. ಆ ರೀತಿ ತನಿಖೆ, ಅದೊಂದು ಕೇಸ್ ತನಿಖೆ ಆಗುತ್ತೆ. ಈಗ ಅದಕ್ಕಿಂತ ಮುಖ್ಯವಾಗಿ ಈ ಕೇಸು, ಇದು ಒಂದು ಷಡ್ಯಂತ್ರ. ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಇದು ಒಂದು ಷಡ್ಯಂತ್ರ. ಆದ್ರಿಂದ ಈ ಷಡ್ಯಂತ್ರದ ಹಿಂದೆ ಯಾರೆಲ್ಲ ಇದ್ದಾರೆ ಅದನ್ನು ಪೊಲೀಸರು SIT ಅವರು ಈ ಪ್ರಕರಣದ ತನಿಖೆಯಲ್ಲಿ ಬಯಲಿಗೆಳಿಯಬೇಕು. ಶ್ರೀಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಈ ರೀತಿಯ ಒಂದು ಷಡ್ಯಂತ್ರ ಮಾಡಿದಾಗ ಅದರಲ್ಲಿ ಯಾರೆಲ್ಲ ಭಾಗಿಗಳಾಗಿದ್ದಾರೆ ಎಲ್ಲರೂ ಸಹ ಈ ಕೇಸಿನ ಒಳಗೆ ಬರ್ತಾರೆ. ಕೇವಲ ಚಿನ್ನ ಒಬ್ಬ ಜೈಲಿಗೆ ಹೋಗ್ತಾ ಇಲ್ಲ, ಚಿನ್ನ ತನ್ನ ಬಳಗವನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚಿನ್ನನ ಬಳಗ ಭಾರಿ ದೊಡ್ಡದಿದೆ. ಒಂದಲ್ಲ ಒಂದು ಸಂದರ್ಭದಲ್ಲಿ ಚಿನ್ನನ ಬಳಗದಲ್ಲಿ ಕೆಲವರು ಸೇರಿಕೊಂಡಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಯೂಟ್ಯೂಬ್ಗಳಿಗೆ SIT ಅಧಿಕಾರಿಗಳು ನೋಟಿಸ್ ಮಾಡಿದ್ದಾರೆ. ಎಲ್ಲರೂ ಬಂದು ಹಾಜರಾಗಿ ನಿಮ್ಮ ಯೂಟ್ಯೂಬಲ್ಲಿ ಹೇಳಿದಂಥ ಮಾತುಗಳಿಗೆ ನಿಮ್ಮಲ್ಲಿರುವ ದಾಖಲೆಗಳನ್ನು ಕೊಡಬೇಕು ಅಂತೇಳಿ. ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರೆಲ್ಲರೂ ಈ ಕೇಸಿನ ಒಳಗೆ ಬಂದು ಬಿಡ್ತಾರೆ. ತನಿಖೆ ಅಂತ ಹೇಳಿದ್ರೆ ಅದೇ ರೀತಿಯ ತನಿಖೆಗಳು ಮುಂದುವರಿತಾ ಹೋಗ್ತದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಯಾರನ್ನಾದ್ರೂ ಒಬ್ಬನ ಮಾನಹಾನಿ ಮಾಡಬಹುದು, ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ, ಪತ್ರಿಕಾ ಸ್ವಾತಂತ್ರ್ಯವೂ ಅಲ್ಲ, ಮಾಧ್ಯಮ ಸ್ವಾತಂತ್ರ್ಯವೂ ಅಲ್ಲ. ನೀವು ಹೇಳ್ಬೋದು ನಾವು ಮಾನಹಾನಿ ಮಾಡಿದ್ರೆ ನೀವು ಡೆಫಾಮೇಷನ್ ಕೇಸ್ ಹಾಕಿ ಅಂತ ಹೇಳಿ, ಅದಲ್ಲ. ಈ ರೀತಿಯ ಪ್ರಕರಣಗಳು ಸಂಭವಿಸಿದಂತ ಸಂದರ್ಭದಲ್ಲಿ ಅತ್ಯಂತ ಜಾಗೃತರಾಗಿರ್ಬೇಕು. ಯಾರದೇ ಒಬ್ಬಂದು ಮಾನಹಾನಿ ಸಾರ್ವಜನಿಕವಾಗಿ ಮಾನಹಾನಿ ಮಾಡೋದು ಅಪರಾಧವೇ. ಈಗ ನಿಮ್ಗೆ ಅದರಲ್ಲಿ IPC ಅಲ್ಲಿ 501 ಅಂತ ಸೆಕ್ಷನ್ ಇತ್ತು. ಆದ್ರೆ ಅದು ಕಾನ್ಸಿಗೇಬಲ್ ಅಲ್ಲ, ನಾನ್ ಕಾನ್ಸಿಗೇಬಲ್ ಸೆಕ್ಷನ್ಗಳು. ಅದರಲ್ಲಿ ನೀವು ಕೋರ್ಟಿಗೆ ಹೋಗಿ ಕೇಸ್ ಮಾಡಿ ಒದ್ದಾಡಬೇಕು. ಆದ್ರೆ ಇದೇ ಸಂದರ್ಭ ಇದು ಅಲ್ಲಿ ಸಿಕ್ತಿರುವಂತ ರಿಲೀಫ್ ಇದರಲ್ಲಿ ಸಿಕ್ಕುವುದಿಲ್ಲ. ಕ್ರಿಮಿನಲ್ ಕೇಸು. ಇದೇ ಕೇಸಲ್ಲಿ ಚಿನ್ನನ ಮೇಲೆ ಏನು FIR ಮಾಡಿದ್ದಾರೆ ಆ ಕೇಸಿಗೆ ನಾಳೆ ಇದೇ SIT ಅವರು ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ, ಬೇಕಾದ್ರೆ ನೋಡಿ. ಇದೊಂದು ಸಂಘಟಿತ ಅಪರಾಧ. ಆದ್ದರಿಂದ ಈ ಪ್ರಕರಣದಲ್ಲಿ ಕೋಕಾ ಆಕ್ಟಿನ ಇಂತಿಂತ ಸೆಕ್ಷನ್ಗಳನ್ನು ಸೇರಿಸಲಿಕ್ಕೆ ಅನುಮತಿ ಕೊಡಿ ಅಂತ ಪರ್ಮಿಷನ್ ಕೇಳ್ತಾರೆ ಕೋರ್ಟಿಗೆ. ಕೋರ್ಟ್ ತನಿಖಾಧಿಕಾರಿಗಳ ಕೋರಿಕೆಯನ್ನು ಮನ್ನಿಸ್ತದೆ. ಒಂದು ಕೋಕಾ ಆಕ್ಟ್ಗೆ ಸೇರಿಸ್ತಾರೆ, ಇಲ್ಲಾಂದ್ರೆ UAPAಗೆ ಸೇರಿಸ್ತಾರೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಹೇಳಿ. ಆ ಆಕ್ಟಿಗೆ ಸೇರಿಸ್ತಾರೆ. ಆ ಆಕ್ಟಿಗೆ ಸೇರಿಸಿದ್ರೆ ಇಮ್ಮಿಡಿಯೇಟ್ NIA ಬರ್ತದೆ. ಆ ಆಕ್ಟ್ಗೆ ಸೇರಿಸಿದ್ರೆ NIA ಬರ್ತದೆ. ಕೋಕಾ ಆಕ್ಟ್ ಅನ್ನು ಸೇರಿಸಿದ್ರೆ ಇದೇ SIT ತನಿಖೆ ಮಾಡ್ತದೆ. ಎರಡಕ್ಕೆ ವ್ಯತ್ಯಾಸಗಳು ನೋಡಿ. NIA ಬಂದ್ರೆ ಈಗ ಈ SIT ಅಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅದರಲ್ಲಿ ಆಯ್ದ ಅಧಿಕಾರಿಗಳು NIA ಅವರು ತಗೊಳ್ತಾರೆ ಇನ್ವೆಸ್ಟಿಗೇಷನ್ ಅಸಿಸ್ಟ್ ಮಾಡ್ಲಿಕ್ಕೆ. ಒಟ್ಟಾರೆ ಅಂತಿದ್ದು ಇವರು 1 ವರ್ಷದೊಳಗೆ ಜಾಮೀನಲ್ಲಿ ಹೊರಗೆ ಬರುವುದಿಲ್ಲ. ಆ ರೀತಿ ಒಂದು ಆ ಆಕ್ಟ್ ಇಲ್ಲದ್ರೆ ಈ ಆಕ್ಟ್ ಅಟ್ರಾಕ್ಟ್ ಆದ್ರೆ 1 ವರ್ಷದಲ್ಲಿ ಹೊರಗೆ ಬರುವುದಿಲ್ಲ. ಅದಕ್ಕೆ ಹೇಳಿದ್ದು ಒಬ್ಬ ಹೇಳಿದ ಅಂತ ಹೇಳಿ, ಒಬ್ಬ ಬೊಬ್ಬೆ ಹೊಡೆದ ಅಂತ ಹೇಳಿ ಅವನ ಬೆನ್ನ ಹಿಂದೆ ನಿಂತುಕೊಂಡು ಇನ್ನಷ್ಟು ಮಂದಿ ಬೊಬ್ಬೆ ಹೊಡೆಯುವಂತ ಸಂದರ್ಭದಲ್ಲಿ ನಾವು ನಮ್ಮ ವಿವೇಚನೆಯನ್ನು ಬಳಸಿಕೊಳ್ಳಬೇಕು. ನಾವು ಯಾವುದಕ್ಕೆ ಬೊಬ್ಬೆ ಹೊಡಿತಿದ್ದೇವೆ ಅಂತ ಹೇಳಿ. ಈಗ ಒಂದು ಅಪರಾಧ ನಡೆದಿದೆ, ಅಪರಾಧಕ್ಕೆ ನ್ಯಾಯ ಕೇಳಬೇಕು ಅಂತ ಹೇಳುವಾಗ ಸಾರ್ವಜನಿಕ ರಸ್ತೆಯಲ್ಲಿ ನ್ಯಾಯ ಕೇಳುವುದಲ್ಲ, ಅದಕ್ಕೆ ಸಂಬಂಧಿತ ಪ್ರಾಧಿಕಾರಗಳಿವೆ. ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸರು ಕೇಳದಿದ್ರೆ ನ್ಯಾಯಾಲಯ ಇದೆ, ಅಲ್ಲೇ ಹೋರಾಟ ಮಾಡಬೇಕು. ನ್ಯಾಯಾಲಯ ಕೇಳುವಂತ ಸಾಕ್ಷಿ ಆಧಾರಗಳನ್ನು ಕೊಡಿ ನ್ಯಾಯಾಲಯಕ್ಕೆ. ನ್ಯಾಯಾಲಯ ಕ್ರಮ ತಗೊಳ್ತದೆ. ಯಾರನ್ನು ಸಹ ನ್ಯಾಯಾಲಯ ಬಿಟ್ಟದ್ದಿಲ್ಲ. ತಪ್ಪು ಮಾಡಿದವನು ಜೈಲಿಗೆ ಕಳಿಸಿದ್ದೆ. ಈಗ ಇರುವ ಗೃಹ ಸಚಿವರೇ ಜೈಲಿಗೆ ಹೋದವರು ಒಂದು ಪ್ರಕರಣದಲ್ಲಿ. ಅದರಿಂದ ಬೇರೆ ಬೇರೆ ಸಚಿವರುಗಳು ಜೈಲಿಗೆ ಹೋದವರೇ. ಅದರಿಂದ ನ್ಯಾಯಾಲಯ ಯಾರಿಗೂ ಅನುಕಂಪ ತೋರಿಸುವುದಿಲ್ಲ. ಕಾನೂನಿನ ಅಡಿಯಲ್ಲಿ ಯಾರಿಗೂ ಅನುಕಂಪ ತೋರಿಸುವ ಪ್ರಶ್ನೆ ಇರುವುದಿಲ್ಲ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆ ಇದ್ದು ಇಷ್ಟೊತ್ತು ಮಾಹಿತಿಯನ್ನು ನೀಡಿದ್ದಕ್ಕೆ. ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿಗೊಂದು ಗುದ್ದುವಿನ ಸುದ್ದಿ. ಮುಂದೆ ಇನ್ನಷ್ಟು ಸುದ್ದಿನ ನಿಮಗೋಸ್ಕರ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Ideal ice cream, milky way to your heart.
with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.